ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತಿನ ಶ್ಲೋಕಗಳು 17-18. ಗಂಧರ್ವಾಪ್ಸರಸೋ ದುಕ್ಷನ್ ಪಾತ್ರೆ ಪದ್ಮಮಯೇ ಪಯಃ ವತ್ಸಂ ವಿಶ್ವಾವಸಂ ಕೃತ್ವಾ ಗಾಂಧರ್ವಂ ಮಧುಸೌಭಗಂ. ಗಂಧರ್ವ ಲೋಕದವರು ಮತ್ತು ಅಪ್ಸರ ಲೋಕದವರು ವಿಶ್ವಾವಸುವನ್ನು ಕರುವನ್ನಾಗಿ ಮಾಡಿಕೊಂಡು ತಾವರೆ ಹೂವಿನ ಪಾತ್ರೆಗೆ ಹಾಲು ಕರೆದುಕೊಂಡರು. ಅವರು ಕರೆದ ಹಾಲು ಮಧುರವಾದ ಗಾಯನ, ಕಲೆ ಮತ್ತು ಸೌಂದರ್ಯದ ರೂಪವನ್ನು ತಳೆಯಿತು. ವತ್ಸೇನ ಪಿತರೋರ್ಯಂನ ಕವ್ಯಂ ಕ್ಷೀರಂ ಅದುಕ್ಷತ ಆಮಪಾತ್ರೆ ಮಹಾಭಾಗ ಶ್ರದ್ಧೆಯ ಶ್ರಾದ್ದ ದೇವತಾ. ಪಿತೃಲೋಕ ನಿವಾಸಿಗಳು ಆರ್ಯಮನನ್ನು ಕರುವನ್ನಾಗಿ ಮಾಡಿಕೊಂಡರು. ಹಸಿ ಮಣ್ಣಿನ ಮಡಿಕೆಯಲ್ಲಿ ಅವರು ಅಪಾರ ಶ್ರದ್ಧೆಯಿಂದ ಕವ್ಯವನ್ನು, ಪಿತೃಗಳಿಗೆ ಅರ್ಪಿಸುವ ಅನ್ನವನ್ನು ಕರೆದುಕೊಂಡರು. ಸೊ ಭೂದೇವಿ ತಾಯಿ ಪ್ರಕೃತಿ, ಸೊ ನಮ್ಮ ಎಲ್ಲ ಇಚ್ಛೆಗಳನ್ನ ಪೂರೈಕೆ ಮಾಡ್ಬೋದು. ಸೊ ಹಾಗೆ ಈಗ ದೇವತೆಗಳಂದ್ರೆ ಇಲ್ಲಿ ಪಿತೃಲೋಕ ವಾಸಿಗಳು, ಮತ್ತೆ ಗಂಧರ್ವರು, ಮತ್ತೆ ಅಪ್ಸರೆಯರು. ಸೊ ಅವರ ಲೋಕಗಳಿದೆ, ಗಂಧರ್ವ ಲೋಕ, ಅಪ್ಸರ ಲೋಕ ಎಲ್ಲವೂ ಇದೆ. ನಾವು ಇದು ಭೂಗೋಳ ಶಾಸ್ತ್ರ ಪುಸ್ತಕಗಳು ಇಲ್ಲಾಂದ್ರೆ ವಿಜ್ಞಾನ ಪುಸ್ತಕಗಳು ಓದಿ ಈ ಲೋಕಗಳೆಲ್ಲ ಇಲ್ಲ ಅಂತಲ್ಲ, ಈ ಲೋಕಗಳಿದೆ, ಅಲ್ಲಿ ನಿವಾಸಿಗಳಿದ್ದಾರೆ. ಸೊ ಅವ್ರವ್ರಿಗೆ ಏನೇನು ಅವ್ರಿಗೆ ಪ್ರಾಮುಖ್ಯ ಏನು ಅಗತ್ಯಗಳಿದೆ, ಸೊ ಅದರನ್ನು ಅವರು ಪಡಿತಾ ಇದ್ದಾರೆ. ಗಂಧರ್ವರು, ಅಪ್ಸರೆಯರು ಅವರೆಲ್ಲ ತುಂಬಾ ಕಲಾವಿದರು ಅವರು. ಸೊ ಹಾಗೆ ತುಂಬಾ ಒಳ್ಳೆ ಗಾಯಕರು. ಸೊ ಅವರು ಕೂಡ ಈ ಲಾಭವನ್ನು ಪಡೆದರು. ಏನು ತಾವರೆ ಹೂವಿನ ಇದು ಅಂತ ಹೇಳ್ತಾರೆ. ಅವರ ಅಗತ್ಯಗಳ ಎಲ್ಲವೂ ಪ್ರಕೃತಿಯಲ್ಲೇ ಇದೆ, ಎಲ್ಲವೂ ಕೂಡ ಎಲ್ಲವೂ ಭಗವಂತರು ಮಾಡಿದ ಇದರಲ್ಲಿ ಎಲ್ಲವೂ ಇದೆ, ಇದೆಲ್ಲವೂ ಇದೆ. ಸೂಕ್ಷ್ಮವಾದ ಅಸ್ತಿತ್ವ ಇದೆಲ್ಲ ಅಂತ ಹೇಳ್ಬೋದು. ಜಡ ಅಸ್ತಿತ್ವ ಇರದೇ ಇರ್ಬೋದು, ಸ್ವಲ್ಪ ಸೂಕ್ಷ್ಮವಾದ ಅಸ್ತಿತ್ವ ಇದೆಲ್ಲ. ಹಾಗೆ ಭೂಮಿಯಿಂದ ಹೋಗ್ತಾ ಭೂಮಿ, ನೀರು, ಗಾಳಿ, ಬೆಂಕಿ, ಭೂಮಿ, ನೀರು, ಬೆಂಕಿ, ಗಾಳಿ, ನಂತರ ಸ್ಪೇಸ್, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇದೆಲ್ಲವೂ ಇದೆ. ಸೊ ಇದೆಲ್ಲವೂ ಜಡಪದ ವಸ್ತುಗಳೇ. ಭೌತಿಕ ಪ್ರಪಂಚದಲ್ಲೂ ಕೂಡ ಭಗವಂತನು ಇದನ್ನು ಸೃಷ್ಟಿಸಿದ್ದಾನೆ. ಮೂಲತಃ ಪ್ರತಿಯೊಂದು ಆಧ್ಯಾತ್ಮಿಕವಾದದ್ದು, ಆಧ್ಯಾತ್ಮಿಕ ಲೋಕದಲ್ಲಿ ಇರುವಂತದ್ದು. ಆದರೆ ಭಗವಂತನ ಭೌತಿಕ ಜಗತ್ತಿನಲ್ಲೂ ಕೂಡ ಇದೆಲ್ಲವನ್ನು ತನ್ನ ಒಂದು ವಿಜ್ಞಾನದಿಂದ, ತನ್ನ ಸೂಕ್ಷ್ಮವಾದ ಶಕ್ತಿಯಿಂದ ಭಗವಂತನು ಇದರೆಲ್ಲ ಅಸ್ತಿತ್ವವನ್ನು ಇರಿಸಿದ್ದಾನೆ ಭೌತಿಕ ಜಗತ್ತಿನ. ಆಮೇಲೆ ಒಂದು ರೀತಿ ಈ ಮಧುರವಾದ ಶಬ್ದಗಳು ಇದೆಲ್ಲ ಆಗೋದು ಒಂದೊಂದು ಇದರಿಂದ ಆಗತ್ತೆ. ಆ ಕಂಪನಗಳು ನಾವು ಆ ರೀತಿಯ ಒಂದು ವೀಣೆಯೋ ಇಲ್ಲ ತಬಲಾನೋ, ಮೃದಂಗ. ಸೊ ಮೃದಂಗ ಏನೂ ಇಲ್ಲ, ಅದು ಗೋಮಾತೆಯ ಒಂದು ಚರ್ಮದ ಇದರಿಂದ ಮೂಲತಃ ಹಾಗೆ ಮಾಡ್ತಾ ಇದ್ದು. ಈಗ ಪ್ಲಾಸ್ಟಿಕ್ ಇಂದನೂ ಕೂಡ ಮಾಡ್ತಾ ಇದ್ದಾರೆ. ಈಗ ಹೊಸ ಟೆಕ್ನಾಲಜಿ ಫೈಬರ್ ಇಂದನೂ ಕೂಡ ಮಾಡ್ತಾರೆ. ಸೊ ಎನಿವೆ, ಸೊ ಹೇಗ ಒಂದು ಇದರಿಂದ ಇದರಲ್ಲಿ ಅಷ್ಟೊಂದು ಮಧುರವಾದ ಶಬ್ದ ಬರುತ್ತೆ, ಮಧುರವಾದ ಇಂಪಾದ ಒಂದು ಶಬ್ದ. ಸೊ ಹಾಗೆ ಆ ಕೊಳಲು ಏನೂ ಇಲ್ಲ, ಕೊಳಲು ಒಂದು ಬಂಬು ಇದು. ಆದ್ರೆ ಅದರಲ್ಲಿ ನುಡ್ಸೋರು ಅದು ಭಗವಂತನೇ, ಶ್ರೀಕೃಷ್ಣ ನುಡ್ಸಿದ್ರೆ ಅದಕ್ಕೆ ಇದೇ ಬೇರೆ. ಸೊ ಎನಿವೆ, ಸೊ ಇದೇ ರೀತಿ ಕನೆಕ್ಷನ್ಸ್ ಇದೆ ಭಗವಂತರು ಮಾಡಿ. ಸೂಕ್ಷ್ಮ ಪದಾರ್ಥ, ಸ್ಥೂಲ ಪದಾರ್ಥ, ಇದರಿಂದ ಶಬ್ದ ಕಂಪನಗಳು. ಸೊ ಹೇಗಾದ್ರೂ ನಾವೀಗ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಎಷ್ಟು ಅರ್ಥ ಮಾಡೋಕೆ ಸಾಧ್ಯ ಆಗುತ್ತೋ. ಸೊ ಇಲ್ಲಿ ಅಪ್ಸರೆ ಇವರೆಲ್ಲ ಅದೆಲ್ಲಾನು ಪಡೆದರು ಅಂತ ಹೇಳ್ತಾರೆ. ಗಂಧರ್ವರು, ಅಪ್ಸರೆಯರು ಎಲ್ಲ ಏನ್ ಬೇಕು ಅದೆಲ್ಲ ಒಂದು ಇದರ ರೂಪದಲ್ಲಿ ಅವರು ವಿಶ್ವಾವಸುವನ್ನು ಕರುವನ್ನಾಗಿ ಮಾಡಿ ಕರೆದುಕೊಂಡ್ರು ಅಂತ. ಸೊ ಹಾಗೆಯೇ ಪಿತೃಲೋಕದವ್ರು ಏನ್ ಮಾಡ್ತಾರೆ, ಪಿತೃಲೋಕ ಕೂಡ ಇದೆ. ಪಿತೃಲೋಕ ಹೇಳ್ತಾರೆ ಯಮಲೋಕದ ಹತ್ರ ಇದೆ ಅಂತ ಹೇಳ್ತಾರೆ. ಅದರ ಅಧಿದೇವತೆ ಯಾರು? ಪಿತೃಲೋಕದ ಅಧಿದೇವತೆ. ಎಲ್ಲ ಲೋಕಗಳಿಗೂ ಒಬ್ಬೊಬ್ಬರಿದ್ದಾರೆ.
ಯಾವ ಲೋಕನೋ ಯಾರು ಇಲ್ಲದೆ ಇಲ್ಲ. ಯಾರು ಒಬ್ಬ ರಾಜ್ಯ ಒಂದು ಪ್ರಮುಖವಾದ ಪ್ರಧಾನವಾದ ವ್ಯಕ್ತಿ ಇಲ್ಲದೆ. ಸೊ ಪಿತೃಲೋಕದ ಅಧಿದೇವತೆ ಆರ್ಯನ್. ಆರ್ಯಮ. ಸೊ ಆರ್ಯಮ ಅವರು ಆರ್ಯಮ. ಸೊ ಅವರೊಂದು ಹೆಚ್ಚು ಕಡಿಮೆ ದೇವತೆ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆ ಲೋಕಕ್ಕೆ ಅವರು ಪಿತೃಗಳ ರಾಜ. ಸೊ ಅವರ ಆರಾಧನೆ ಭಗವದ್ಗೀತೆಯಲ್ಲಿ ಕೃಷ್ಣ ಅದರ ಬಗ್ಗೆ ಹೇಳಿದ್ದಾನೆ. ಯಾಂತಿ ದೇವ ವ್ರತೋ ದೇವ ಪಿತೃನ್ಯಾಂತಿ ಪಿತೃವ್ರತಃ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಇದೆ. ಮತ್ತೆ ಅಲ್ಲಿ ಪಿತೃನ್ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ ಮಧ್ಯಾಜಿನೋ ಅಭಿ ಯಾಂತಿ ಮಾ. ಭಗವಂತನು ಅಲ್ಲಿ ಹೇಳೋದು ಈ ರೀತಿ ಲೋಕಗಳಿವೆ, ಅದರ ಅಧಿದೇವತೆಯನ್ನು ಪೂಜಿಸಿದರೆ ಸೊ ಅಲ್ಲಿಗೆ ಹೋಗ್ತಾರೆ ಅಂತ ಸ್ಪಷ್ಟವಾಗಿ ಭಗವಂತ ಹೇಳಿ. ಅಂದ್ರೆ ಆ ಲೋಕ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಸುಮ್ಮನೆ ಇಲ್ಲದೆ ಇರೋ ಅಸ್ತಿತ್ವವನ್ನು ಹೇಳ್ತಾನ. ಭಗವಂತನ ಹೇಳ್ತಾ ಇದ್ದಾನೆ ಅಂದ್ರೆ ಆ ಲೋಕ ಇದೆ. ನಮಗೆ ನಮ್ಮ ವೈಜ್ಞಾನಿಕ ವಸ್ತುಗಳಿಂದ, ರಾಕೆಟ್ಗಳಿಂದ ಇದರಿಂದ ಹೋಗದೆ ಇರೋ ಸಾಮರ್ಥ್ಯ ಇಲ್ಲದೆ ಇರ್ಬೋದು. ಸೊ ಅದಿಲ್ಲದ ಮಾತ್ರಕ್ಕೆ ಅದಿಲ್ಲ ಅಂತ. ಇವಾಗ 500 ವರ್ಷಗಳ ಹಿಂದೆ ಅಮೆರಿಕ ದೇಶದ ಇದು ಅಸ್ತಿತ್ವವೇ ಗೊತ್ತಿರಲಿಲ್ಲ. ಯಾರಿಗೆ? ಯುರೋಪಿಯನ್ ದೇಶದ ಗೊತ್ತಿರಲಿಲ್ಲ. ನಮ್ಮ ಭಾರತದ ಗೊತ್ತಿದೆ. ಭಾರತದ ವೇದ ವಿಜ್ಞಾನದಲ್ಲಿ ಇದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಶಂಕರಾಚಾರ್ಯರ ಇದರಲ್ಲೂ ಕೂಡ ಅವರ ರಚನೆ ಸಾಹಿತ್ಯದಲ್ಲಿ ಅಮೇರಿಕೆಯ ಬಗ್ಗೆ ಉಲ್ಲೇಖ ಇದೆ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಒಂದ್ ಕಡೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಸೊ ಕೊಲಂಬಸ್ ಅಲ್ಲ ಈಗ ನೂತನವಾಗಿ ಕಂಡುಹಿಡಿದಿದ್ದು ಅಮೆರಿಕನ, ಶಂಕರಾಚಾರ್ಯರು ಅವ್ರ ಈಗ ಇತ್ತೀಚೆಗೆ ಅವ್ರಿಗಿಂತ ಮುಂಚೆ ಕೊಲಂಬಸ್ಗಿಂತ ಒಂದು 700 ವರ್ಷನೋ 1000 ವರ್ಷಗಳ ಹಿಂದೆನೆ ಅವರು ಅದನ್ನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ಅವರು ಡಿಸ್ಕವರ್ ಮಾಡಿದ್ದಾರೆ. ಹಾಗೆ ಅಷ್ಟೇ ಅಲ್ಲ, ಶಂಕರಾಚಾರ್ಯ ಅಂತಲ್ಲ ಇದರಲ್ಲೂ ಇದೆ. ನಮ್ಮ ವೈದಿಕ ಶಾಸ್ತ್ರದಲ್ಲಿ ಈ ಬೇರೆ ಇದು ಕಾಂಟಿನೆಂಟ್ಸ್, ಆ ಖಂಡಗಳು, ಅದರ ವಿವರಣೆ ಇದೆ ಶಾಸ್ತ್ರದಲ್ಲಿ. ಸೊ ಇವರಿಗೆ ತಿಳಿದಿರ್ಲಿಲ್ಲ ಯುರೋಪ್ ಅವ್ರಿಗೆ ಈಗ ತಿಳಿಯಿತು. ಅಲ್ಲಿ ಅಥವಾ ಅಟ್ಲಾಂಟಿಕ್ ಈಚೆ ಒಂದು ಅಲ್ಲಿ ದೊಡ್ಡ ಸ್ಥಳವೇ ಇದೆ, ಅಮೆರಿಕ ಇದೆ. ಎನಿವೆ, ಸೊ ಈ ಲೋಕಗಳು ಇದೆ. ಸಾಮರ್ಥ್ಯ ಪಡೆದ್ರೆ ಅವಾಗ ವಿಜ್ಞಾನಿಗಳು ನಿರೂಪಿಸ್ಬೋದು ಹೀಗೆ ಇದೆ ಲೋಕಗಳು. ಆದ್ರೆ ನಮಗೆ ಅಧಿಕೃತವಾದ ಇದು ಮಾಹಿತಿ ಅಂದ್ರೆ ಭಗವಂತನೇ ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗೆ ಪಿತೃಲೋಕಗಳಿವೆ, ಅವರ ನಿರ್ದಿಷ್ಟ ಅವರ ಕರ್ತವ್ಯಗಳು ಕೂಡ ಇವೆ. ಸೊ ಅದು ಪ್ರಭುಪಾದರು ಇಲ್ಲಿ ಬಹಳ ಚೆನ್ನಾಗಿ ಸೊಗಸಾಗಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಿರ್ದಿಷ್ಟವಾದ ಕಾರ್ಯ ಅಂದ್ರೆ ಸಾಮಾನ್ಯವಾಗಿ ಭೌತಿಕವಾಗಿ ನಾವು ನಮ್ಮ ಕುಟುಂಬದ ಮೇಲೆ, ನಮ್ಮ ತಂದೆ ತಾಯಿಯರು, ನಮ್ಮ ಮಕ್ಕಳು, ನಮ್ಮ ಬಂಧುಗಳು, ಅವ್ರ ಮೇಲೆ ತುಂಬಾ ಅಂಟ್ಕೊಂಡಿರ್ತೇವೆ. ಇಲ್ಲಿಂದ ಶುರು ಆಗುತ್ತೆ. ಮತ್ತೆ ಹಾಗೆ ಅದು ಸ್ವಲ್ಪ ಹೆಚ್ಚಾಗ್ತಾ ನಮ್ಮ ಜಾತಿ, ನಮ್ಮ ಸಮಾಜ, ನಮ್ಮ ರಾಜ್ಯ, ನಮ್ಮ ದೇಶ, ಅಹಂ ಮಮೇತಿ ಇದು ಬೆಳೆಯುತ್ತೆ. ಸೊ ಇದರಲ್ಲಿ ಏನ್ ತಪ್ಪಿಲ್ಲ. ಇದರಲ್ಲಿ ತಪ್ಪು ಅಂದ್ರೆ ಇಷ್ಟು ನಾವು ಅಲ್ಲಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ರೆ ಹೇಳ್ತಾರೆ ನಮ್ಗೆ ಇಲ್ಲಿ ಬಿಟ್ಟು ಹೋಗಕ್ಕಾಗಲ್ಲ. ಅಂದ್ರೆ ಈ ಜಡ ದೇಹ ಇದಿರೋವರೆಗೂ ಇದಕ್ಕೊಂದು ಸಮಯ ಇದೆ. ಇದಕ್ಕೆ ಸಮಯ ಆದ್ಮೇಲೆ ನಮ್ಮ ಕರ್ಮಾನುಸಾರ ನಮಗೆ ಬೇರೆ ದೇಹ ಸಿಗ್ಬೇಕು. ಆದ್ರೆ ನಮ್ಗೆ ತುಂಬಾ ಇಲ್ಲಿ ಅಟ್ಯಾಚ್ಮೆಂಟ್ ಇದೆ. ಈ ಭೌತಿಕವಾಗಿ ಈ ವಸ್ತುಗಳ ಮೇಲೆ ತುಂಬಾ ಪ್ರೀತಿ ಇದೆ. ನಮ್ಗೆ ನನ್ನದು, ನನ್ನವರು ಅಂತ ಇದ್ರೆ, ಅದ್ರ ಜೊತೆಗೆ ನಮ್ಮದು ಪಾಪ ಕಾರ್ಯಗಳಾಗಿದ್ರೆ, ಈ ಭೌತಿಕ ಜಗತ್ತು ಹೇಗಿದೆ ಅಂದ್ರೆ ಇಲ್ಲಿ ಪಾಪ ಕಾರ್ಯಗಳಾಗತ್ತೆ. ಇಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಅದರಲ್ಲೂ ಇನ್ನ ಒಂದು ನಮ್ಮ ಇಚ್ಛೆಯಿಂದ ಆಗೋ ರೀತಿಯಲ್ಲಿ ಸ್ವಲ್ಪ ಆತರ ಒಂದು ಕಸಬುಗಳು, ಆತರ ಒಂದು ಸಮಾಜದ ಪ್ರಭಾವದಲ್ಲಿ ನಾವು ಸಿಕ್ಕಿ ಬಿದ್ದಿದ್ದು, ನಮ್ಮ ಒಂದು ದುಶ್ಚಟನೋ ಅದ್ರಲ್ಲಿ ಆಗಿದ್ರೆ ಹೇಳ್ತಾರೆ ಅವಾಗ ನಮಗೆ ಮರುದೇಹ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಮರುದೇಹ ಸಿಗುತ್ತೆ. ಆಗ ನಾವು ಭೂತ ಪ್ರೇತಗಳಾಗ್ತೇವೆ ಅಂತ ಹೇಳ್ತಾರೆ. ಸೊ ಭೂತ ಪ್ರೇತಗಳು ಇದೆ, ಭೂತ ಪ್ರೇತಗಳು ಇಲ್ಲ ಅಂತಲ್ಲ. ಸೊ ಇವ್ರಿಗೆ ಸ್ವಲ್ಪ ಮುಖ್ಯವಾಗಿ ಇನ್ನ ಹೆಚ್ಚು ಹೇಳೋದು, ಜಾಸ್ತಿ ಮಾನಸಿಕ ರೋಗಗಳು ಬರೋದು ಅಂದ್ರೆ ಇದು ಭೂತ ಪ್ರೇತಗಳ ಪ್ರಭಾವದಿಂದ. ಏನಿವೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಭೂತ ಪ್ರೇತಗಳು ಇವೆ, ಅದರ ಅಸ್ತಿತ್ವ ಇದೆ, ಇಲ್ಲ ಅಂತಲ್ಲ. ಭೂತ ಪ್ರೇತಗಳು ಇವೆ. ಅದು ವಿಜ್ಞಾನಿಗಳಿಗೆ ಅವ್ರಿಗೆ ಕಾಣಿಸ್ಬೇಕು, ಅವ್ರಿಗೆ ಭೂತ ಕಾಣಿಸ್ಬೇಕು, ಅವ್ರಿಗೆ ಕಾಣಿಸೋದಿಲ್ಲ. ಆದ್ರೆ ಎಲ್ಲ ಅವ್ರಿಗೆ ಎಲ್ಲವನ್ನು ಕಾರಣ ಒಂದು ಎಲ್ಲ ಏನು ಅಂತ ಹೇಳಕ್ಕಾಗಲ್ಲ. ಸೊ ಭೂತ ಪ್ರೇತಗಳಿವೆ. ಭೂತ ಪ್ರೇತಗಳು ಇಲ್ಲಿ ಹೇಳ್ತಾ ಇರೋದು ಭೂತ ಪ್ರೇತಗಳಿಗೆ ಸ್ಥೂಲವಾದ ದೇಹ, ಸೂಕ್ಷ್ಮವಾದ ದೇಹ. ನಮಗೆ ಇದು ಸ್ಥೂಲವಾದ ದೇಹ ನಮ್ಮದು. ಭೂಮಿ, ನೀರು, ಗಾಳಿ, ಆಕಾಶದಿಂದ ತುಂಬಿರೋ ಈ ದೇಹ ಜಡ ದೇಹ. ಅದು ಇದಕ್ಕೂ ಒಳಗೆ ನನ್ನದು ಇನ್ನೊಂದು ದೇಹ ಇದೆ. ನನ್ನದು ಒಳಗಿನ ಉಡುಪು, ಹೊರಗಿನ ಉಡುಪು. ಸೊ 2 ಉಡುಪು ನಾವು ಹಾಕೊಂಡೋ ರೀತಿಯಲ್ಲಿ ಹೊರಗಿನ ನನ್ನ ಉಡುಪು ಈ ಪಂಚಭೂತ ದೇಹ, ಇದರ ಕೆಳಗೆ ನನ್ನ ಉಡುಪು ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ.
ಸೊ ನಾನು ತುಂಬಾ ಒಂದು ಪಾಪಿಯಾದ ಜೀವನವನ್ನು ನಾನು ನಡೆಸಿದ್ರೆ, ಹಾಗೆ ಭೌತಿಕವಾಗಿ ಬಹಳಷ್ಟು ಅಂಟಿಕೊಂಡಿದ್ರೆ, ಈ ರೀತಿಯ ನನ್ನ ಒಂದು ಮಿಥ್ಯಾ ಜಗತ್ತು, ಮಿಥ್ಯಾ ಸಂಬಂಧಗಳು ಇದನ್ನ ಜೊತೆ ಅಷ್ಟು ನಾನು ಅಂಟಿಕೊಂಡಿದ್ರೆ ಹೇಳ್ತಾರೆ, ನನಗೆ ನೆಕ್ಸ್ಟ್ ದೇಹ ನನಗೆ ಸಿಗದೆ ನಾನು ಭೂತ ಪ್ರೇತನ ಆಗ್ಬೋದು. ಸೊ ಅದು ಇದೆ. ಅದರಲ್ಲೂ ಬೇರೆ ಬೇರೆ ವೆರೈಟಿ ಇದೆ ಪ್ರೇತಗಳಲ್ಲೂ ಕೂಡ ಹೇಳ್ತಾರೆ, ಒಂದೇ ರೀತಿಯ ಪ್ರೇತಗಳಲ್ಲ. ತುಂಬಾ ಬಲವಾದ ಪ್ರೇತ ಯಾವುದು ಯಾರು ಹೇಳ್ಬೋದಾ? ಭೂತಗಳಲ್ಲೂ ಕೂಡ ತುಂಬಾ ಒಂದು ಪಂಗಡ ಇದೆ, ಅವ್ರು ತುಂಬಾ ಬಲವ ಶಕ್ತಿವಂತರು. ಅವ್ರಿಗೇನೋ ಬ್ರಹ್ಮರಾಕ್ಷಸರು ಪ್ರಭು. ಭೂತಗಳಲ್ಲೂ ಕೂಡ ಆ ಪಿಶಾಚಿಯಲ್ಲಿ ಹೇಳ್ತಾರೆ ಬ್ರಹ್ಮರಾಕ್ಷಸ ಅಂತ. ಯಾರು ಬ್ರಹ್ಮರಾಕ್ಷಸರಾಗೋದು ಮಾತಾಜಿ? ಬ್ರಹ್ಮರಾಕ್ಷಸರಾಗ್ಬೇಕು ಅಂದ್ರೆ ಅದೆಲ್ಲರೂ ಆಗಕ್ಕಾಗಲ್ಲ, ಎಲ್ಲ ಭೂತಗಳು ಆಗಕ್ಕಾಗಲ್ಲ. ಬ್ರಹ್ಮರಾಕ್ಷಸರು ಒಪ್ಪನೇನ ಆಗದ ಹುಡುಗರು ಆಗ್ತಾರೆ. ಇವರು ದುಂದುಬಿ ಪ್ರಭು ಬ್ರಹ್ಮರಾಕ್ಷಸ. ಯಾರು ಮಾತಾಜಿ? ದುಂದುಬಿ ಅಲ್ಲೋ ಬ್ರಹ್ಮರಾಕ್ಷಸ. ಇಲ್ಲ ಇಲ್ಲ, ಇನ್ಯಾರು ಏನೋ ಹೇಳ್ತಾ ಇದಾರೆ. ಯೌವನಸ್ಥರು ಮದುವೆ ಆಗದೆ ಸತ್ತವರು. ಸೊ ನಾನು ಕೇಳಿದ್ದೀನಿ, ಇರ್ಬೋದು, ನೀವೆಲ್ಲ ಹೇಳಿದೆಲ್ಲ ಸರಿ ಇರ್ಬೋದೇನೋ ಗೊತ್ತಿಲ್ಲ ನಂಗೆ. ಆದ್ರೆ ನಾನ್ ಕೇಳಿದ್ದಿಷ್ಟೇ, ಬ್ರಹ್ಮರಾಕ್ಷಸರು ಯಾರಂದ್ರೆ ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಿ, ಬ್ರಾಹ್ಮಣ ಅಂದ್ರೆ ಸುಮ್ಮನೆ ಹುಟ್ಟಿದ ಬ್ರಾಹ್ಮಣ ಅಂತಲ್ಲ, ಆ ಸತ್ವಗಳನ್ನು ಪಡೆದು ವೇದ ಅಧ್ಯಯನ ಮಾಡಿ ಎಲ್ಲ ತಿಳ್ಕೊಂಡು ಜ್ಞಾನ ಭರಿತವಾಗಿ ಆದ್ರೆ ಸನ್ನಿವೇಶಗಳು, ಭೌತಿಕ ಜಗತ್ತು ಯಾರಿಗೆ ಹೇಗೆ ಗೊತ್ತಿಲ್ಲ, ಯಾರಿಗೂ ಕೂಡ ಬಿಡೋದಿಲ್ಲ. ಸನ್ನಿವೇಶಗಳು ಆ ರೀತಿ ಅವ್ರನ್ನ ಕಾಡಿಸಿ ಅವರು ಈ ರೀತಿ ಒಂದು ಒಂದು ಅನ್ಯಾಚುರಲ್ ಡೆತ್. ಸಾಮಾನ್ಯವಾಗಿ ಪ್ರೇತ ಭೂತ ಅಂದ್ರೆ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ತುಂಬಾ ಭೌತಿಕವಾಗಿ ಅಟ್ಯಾಚ್ಮೆಂಟ್ ಇದ್ರು ಕೂಡ ಭೂತ ಪ್ರೇತಗಳಾಗ್ಬೋದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನ ಈ ರೀತಿ ಅನ್ಯಾಚುರಲ್ ಡೆತ್ ಬೇರೆ ಈ ರೀತಿಯಿಂದ ಆಗೋದು, ಆತ್ಮಹತ್ಯೆನೋ ಇನ್ನೊಂದು ಈ ರೀತಿ ಎಲ್ಲ ಆಗೋದು. ಸೊ ಆಗ ಅವರು ಆ ಬ್ರಾಹ್ಮಣರು ಬ್ರಹ್ಮರಾಕ್ಷಸರಾಗ್ತಾರೆ. ಅವ್ರಿಗೆ ತುಂಬಾ ತುಂಬಾ ಪವರ್ಫುಲ್ ಉತ್ತರ ಶಕ್ತಿ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಭೂತ ಪ್ರೇತಗಳಲ್ಲಿ ಹೇಳಿದಾಗೆ ಅವರು ಪೀಡಿಸೋದೇ, ಯಾಕಂದ್ರೆ ಅವ್ರಿಗೆ ದೇಹ, ಮನಸ್ಸು, ಬುದ್ಧಿ ಎಲ್ಲ ಇದೆ. ಸೊ ನಮಗೆ ಮನಸ್ಸು ಬುದ್ಧಿ ಅಂದ್ರೆ ಅದರಲ್ಲೇ ಎಲ್ಲ ನಮ್ಮ ಇಚ್ಛೆಗಳು, ನಮ್ಮ ಆಸೆಗಳು ಎಲ್ಲ ನಮಗೆ, ನನಗೆ ತಿನ್ಬೇಕು ಅನ್ಸುತ್ತೆ, ಅಯ್ಯೋ ಗುಲಾಬ್ ಜಾಮೂನ್ ಇದ್ರೆ ಇಲ್ಲ ರಸಗುಲ್ಲ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ಸೊ ಅದೇ ನನಗೆ ಇವಾಗ ದೇಹ ಇರೋದ್ರಿಂದ ನಾನು ಅದನ್ನ ತಯಾರಿ ಮಾಡ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಹಣ ಇದ್ರೆ ಅದನ್ನ ಖರೀದಿ ಮಾಡ್ಬೋದು, ತಿನ್ಬೋದು ನಾನು. ಆದ್ರೆ ಭೂತ ಆಗಿದ್ರೆ ಹೇಳ್ತಾರೆ ಆಸೆ ಇದೆ, ಅದೇ ತಿನ್ಲಿಕ್ಕೆ ಆಗುತ್ತೆ, ಏನೋ ನೋಡ್ಬೇಕು ಅನ್ಸುತ್ತೆ, ಏನೋ ಇವಾಗೆಲ್ಲ ನಮ್ಗೆ ಎಷ್ಟೆಷ್ಟೋ ವಿಜ್ಞಾನಿಗಳು ಕೊಟ್ಬಿಟ್ಟಿದ್ದಾರೆ ಈ ತರದ ಭೌತಿಕ ಆನಂದಗಳು. ಆ ಪಿಕ್ಚರ್ಗೆ ಹೋಗೋಣ, ಇದು ಮ್ಯಾಚ್ ನೋಡೋಣ, ಇನ್ನೊಂದು ನೋಡ್ಬೇಕು ಅನ್ಸುತ್ತೆ, ಅದು ನೋಡಕ್ಕಾಗಲ್ಲ, ಕಣ್ಣಿಲ್ಲ. ಸೊ ಈ ರೀತಿ ಹೇಳ್ತಾರೆ ಅವ್ರಿಗೆ ಭೂತ ಪ್ರೇತಗಳಂದ್ರೆ ಅವ್ರಿಗೆ ಭೌತಿಕವಾದ ಇಂದ್ರಿಯಗಳು ಇಲ್ಲ. ಸಾಗಿಲ್ದೇ ರೋಗವರು ಯಾರಿಗಿದೆ ಇದರ ಮೂಲಕ ಅವರು ಪೀಡಿಸಿ ಅವರು ಆನಂದ ಪಡೆದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹೀಗೆ ಅದು ಅವರಿಂದ ಯಾರಿಗೂ ಇದಾಗೋದಿಲ್ಲ. ಅವರ ನೋವಿದೆ, ಅವರ ಅಸ್ತಿತ್ವ ಅಷ್ಟು ನರಕದ ಅಸ್ತಿತ್ವ ಒಂಥರ. ಸೊ ಹಾಗೆ ಸಾಧ್ಯ ಆದ್ರೆ ಬೇರೆಯವರು ಕೂಡ ಅವರು ಆ ರೀತಿನೇ ಮಾಡ್ತಾರೆ. ಸೊ ಇದು ಭೂತ ಪ್ರೇತಗಳ ಅದರ ಅಸ್ತಿತ್ವ ಇದಿದೆ. ಇದು ವಿಜ್ಞಾನಿಗಳು ಹೇಳೋದು, ಇನ್ನೊಬ್ರು ಹೇಳೋದು ಇದಿಲ್ಲ ಅಂತಲ್ಲ, ಇದೆ, ಇದರ ಅಸ್ತಿತ್ವ ಇದೆ. ಆದ್ರೆ ಶ್ರೀಲ ಪ್ರಭುಪಾದರು ಇನ್ನ ಅದ್ರ ಬಗ್ಗೆ ಬಹಳ ಇದು ಕೊಡ್ತಾ ಇರೋದು, ನಮ್ಮ ಇದ್ರ ಪ್ರಕಾರ, ಶಾಸ್ತ್ರ ಪ್ರಕಾರ ಈ ತರ ಇವರಿಗೆ ಪಿತೃಲೋಕದ ದೇವತೆ ಹರಿಯಮ್ಮನಿಗೆ ಪೂಜಿಸಿದರೆ, ಆಗ ಸಪೋಸ್ ಯಾರಾದ್ರೂ ಈ ತರ ನಮ್ಮ ಆತ್ಮೀಯರು, ನಮ್ಮ ಹಿರಿಯರು, ಅವರು ಈ ತರ ದೇಹವನ್ನು ಸ್ವೀಕರಿಸಿ ಕೂಡ ಇದರಿಂದ ಮುಕ್ತರಾಗ್ತಾರೆ. ಯಾಕಂದ್ರೆ ಆ ಶಕ್ತಿ ಇದೆ, ಈ ದೇವತೆಗಳಿಗೆ ಶಕ್ತಿ ಇದೆ. ಅವರ ಆಶೀರ್ವಾದದಿಂದ, ಅವರಿಂದ ಕೃಪೆಯಿಂದ ಮತ್ತೆ ಅವರು ಜಡ ದೇಹವನ್ನು ಪಡಿಬಹುದು. ಸೊ ಹಾಗಾಗಿ ಇದು ಪಿಂಡ ಕ್ರಿಯೆಗಳು ಇದು ಮಾಡಬೇಕು. ಪುತ್ರಾರ್ಥೇ ಕ್ರಿಯತೆ ಭಾರ್ಯ ಪುತ್ರ ಪಿಂಡ ಪ್ರಯೋಜನಂ ಪುಂನಾಮ ತ್ರಾಯತೆ ನರಕಾತ್. ಸೊ ಹೀಗೆ ಇಲ್ಲೆಲ್ಲ ಇದಿದೆ. ಏನಂದ್ರೆ ಹಿಂದೆ ವೈದಿಕ ಸಮಾಜದಲ್ಲಿ ಪರ್ಟಿಕ್ಯುಲರ್ಲಿ ಗಂಡು ಮಗು ಇದೆಲ್ಲ ಮಾಡ್ತಾ ಇದ್ರು, ಗಂಡು ಮಕ್ಕಳು ಮಾಡೋದು ಇದು ಕ್ರಿಯೆಗಳಿದು. ಸೊ ಅವ್ರು ಮಾಡೋದಕ್ಕೆ ಅವರು ಪುತ್ರ ಬೇಕು ನನಗೆ, ಆ ಪುತ್ರ ಅಂದ್ರೆ ಈ ಪುಂನಾಮ, ಈ ತರ ನರಕದಿಂದ ಇಲ್ಲಾಂದ್ರೆ ಈ ಪ್ರೇತ ಭೂತ ಅಸ್ತಿತ್ವದಿಂದ ಅವರು ಸೊ ಇದರಿಂದ ಅವರು ರಕ್ಷಣೆ ಕೊಡ್ಲಿಕ್ಕೆ ಅವರು ಮಗನ ಆ ಚಟುವಟಿಕೆಗಳು ಅಗತ್ಯ. ಸೊ ಭಗವದ್ಗೀತೆಯಲ್ಲೂ ಅರ್ಜುನ ಹೇಳ್ತಾರೆ, ಇದು ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಹೇಳೋದಿಲ್ವಾ,
ಅರ್ಜುನ, ಅಯ್ಯೋ ಕೃಷ್ಣ, ಇವಾಗ ನಾನು ಇವರೆಲ್ಲ ಕೊಂದ್ಬಿಟ್ರೆ ಇದು ಜನರ ಸಂಸ್ಕೃತಿ ಹೋಗ್ಬಿಡುತ್ತೆ. ಆಮೇಲೆ ಇದೆಲ್ಲ ಪಿತೃಪಿಂಡ ಕಾರ್ಯಗಳೆಲ್ಲ ನಿಲ್ಲಿಸ್ಬಿಡ್ತಾರೆ ಸಮಾಜದಲ್ಲಿ, ಯಾಕಂದ್ರೆ ನಂಬಿಕೆ ಇರೋದಿಲ್ಲ. ಇದಕ್ಕೆಲ್ಲ ನಂಬಿಕೆ ಬೇಕು. ಇವಾಗ ನಮಗೆ ಇವೆಲ್ಲ ನಂಬಿಕೆ ಇರ್ಲಿಲ್ಲ. ಇದು ನೀವು ಒಂದು 20, 30, 40 ವರ್ಷ ನನಗೆ ಕೇಳಿದ್ರೆ ನನಗೆ ಇದ್ರ ಮೇಲೆ ನಂಬಿಕೆ ಇಲ್ಲ. ಏನಿದೆಲ್ಲ ಏನೇನೋ ಅಪ್ಪ ಇದೆಲ್ಲ ಇದ ಪೂಜೆಗಳು ಇದೆಲ್ಲ. ಯಾಕಂದ್ರೆ ನಮಗೆ ನಾವು ವಿಜ್ಞಾನದ ಸಮಯದಲ್ಲಿ ಇದ್ದೇವೆ. 21ನೇ ಶತಮಾನದ ವ್ಯಕ್ತಿಗಳು. ನಮ್ಗೆ ಇದ್ರ ಮೇಲೆ ನಂಬಿಕೆ. ನಮ್ಗೆ ಈ ತರ ಪಿಂಡ ಕಾರ್ಯಗಳು, ಈ ತರ ಧಾರ್ಮಿಕ ಕಾರ್ಯಗಳು, ಈ ತರ ಭೂತ ಪ್ರೇತ ಇದು ಯಾವ್ದು ನಂಬಿಕೆ ಇಲ್ಲ ನಮಗೆ. ಸೊ ಆದರೆ ಇದಿದೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳಿದ್ದು, ಇಲ್ಲ ಕೃಷ್ಣ, ಜನರು ಈ ತರ ಕಳ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಅವರು ಅವನತಿ ಹೊಂದಿದ್ರೆ ಧರ್ಮದ ಕಾರ್ಯಗಳು ನಿಲ್ಲಿಸ್ಬಿಡ್ತಾರೆ, ಈ ಪಿತೃಪಿಂಡ ಕಾರ್ಯಗಳು ನಿಲ್ಲಿಸ್ಬಿಡ್ತಾರೆ. ಆಗ ಅವರು ಕೂಡ ನರಕಕ್ಕೆ ಹೋಗ್ತಾರೆ. ಯಾರು ಅವರ ಹಿರಿಯರು ಯಾರಿಗೆ ಆ ಪಿಂಡ ಕಾರ್ಯಗಳು ಮಾಡ್ಲಿಲ್ಲ, ಅವ್ರ ಜೊತೆಗೆ ಅವರ ಯಾರು ಇವ್ರು ಈ ತರ ಮಾಡದೆ ಅವರ ಕರ್ತವ್ಯನ ಬಿಟ್ಬಿಟ್ರು, ಅವರು ಕೂಡ ನರಕಕ್ಕೆ ಹೋಗ್ತಾರೆ. ಈಗ ಅದೇ ಇವಾಗ ಎಷ್ಟು ಜನಕ್ಕೆ ನಂಬಿಕೆ ಇದೆ, ಎಷ್ಟು ಜನಕ್ಕೆ ಇದ್ರಲ್ಲಿ ನಂಬ್ತಾರೆ, ಇದು ಎಷ್ಟು ಸಮಾಜ ಈ ತರ ಪಿತೃ ಕಾರ್ಯ ಮಾಡ್ಬೇಕು. ಅಟ್ಲೀಸ್ಟ್ ನಮ್ಮ ವೈದಿಕ ಸಂಸ್ಕೃತಿ ಸ್ವಲ್ಪ ನಂಬಿಕೆ ಇರ್ಬೋದು, ಅದು ಬಿಟ್ರೆ ಬೇರೆಯವ್ರಿಗೆ ಇಲ್ವೇ ಇಲ್ಲ. ವೈದಿಕ ಸಂಸ್ಕೃತಿಯಲ್ಲೂ ಕೂಡ ಬಹಳ ಕಡಿಮೆ. ಯಾರಿಗೆ ಇಲ್ಲಿ ಹೇಳ್ತಾ ಇದ್ರೆ ಶ್ರದ್ಧೆಯಿಂದ ಮಾಡಬೇಕು ಇದು ಅಂತ ಹೇಳ್ತಾ ಇದ್ದಾರೆ. ಸುಮ್ನೆ ಏನೋ ಮಾಡಿದ್ರೆ, ಏನೋ ಒಂದು ಆಡಂಬರ ಏನೋ ಒಂದು ಮಾಡಿದ್ರು ಅಂತ. ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡ್ಬೇಕು. ನಂಬಿಕೆನೇ ಇಲ್ಲ ಜನರಿಗೆ, ಆತ್ಮದ ನಂಬಿಕೆನೇ ಇಲ್ಲ. ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ಆಗಿದ್ದಿದ್ದೇ ಜನ ಈ ಪ್ರಶ್ನೆ ಬರೋದು. ನಾನು ಮರುಜನ್ಮದಲ್ಲಿ ನಾನು ಮನುಷ್ಯನಾಗ್ತೀನ, ನಾನು ಭೂತ ಪ್ರೇತನಾಗ್ತೀನ, ನಾನು ಪ್ರಾಣಿ ಆಗ್ತೀನ, ನಾನು ದೇವತೆ ಆಗ್ತೀನ? ಅದಕ್ಕೆ ನಂಬಿಕೆ ಬರ್ಬೇಕಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ನಾನು ಅರ್ಥ ಮಾಡ್ಕೊಳ್ಬೇಕು. ಇದರ ವಿಜ್ಞಾನವೇ ಇಲ್ಲ, ಆತ್ಮದ ಜ್ಞಾನವೇ ಇಲ್ಲ, ಆತ್ಮದ ವಿಜ್ಞಾನವೇ ಇಲ್ಲ ಜನರಿಗೆ. ಸೊ ಹೀಗಿರುವಾಗ ಅವ್ರು ಈ ಕಾರ್ಯಗಳನ್ನ ಆಚರಿಸೋದೆಲ್ಲಿದೆ? ಈ ಆಚರಣೆಯಿಂದ, ನಂಬಿಕೆಯಿಂದ, ಅವರು ಶ್ರದ್ಧೆಯಿಂದ ಮಾಡಿ ಅದು ಪಡೆಯೋ ಒಂದು ಲಾಭ ಎಲ್ಲಿದೆ? ಸೊ ಬಹಳ ಯೋಚನೆ ಮಾಡಿದ್ರೆ ಸಮಾಜದಲ್ಲಿ ತುಂಬಾ ಶೋಕನೀಯ ಸ್ಥಿತಿ. ಯಾಕೆ ನಂಬಿಕೆ ಇಲ್ಲ ಜನರಿಗೆ. ಈ ತರ ಎಲ್ಲ ಇದೆ, ನಾನು ಆತ್ಮ, ನನಗೆ ಪುನರ್ಜನ್ಮ ಇದೆ, ನಾನು ಮನುಷ್ಯನಾಗ್ಬೋದು, ನಾನು ಪ್ರಾಣಿ ಆಗ್ಬೋದು, ನಾನು ಪ್ರೇತನಾಗ್ಬೋದು, ಜನರಿಗೆ ಗೊತ್ತಿಲ್ಲ. ಸೊ ಇದು ಬಹಳ ಶೋಕನೀಯ ಸ್ಥಿತಿ. ಎನಿವೆ ಇದೆಲ್ಲ ಇದೆ. ಆದ್ರೆ ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಈ ಪಿಂಡ ಕಾರ್ಯಗಳಲ್ಲಿ ಅರ್ಯಮನಿಗೆ ಅರ್ಪಣೆ ಮಾಡ್ಬೇಕು, ಇಲ್ಲಾಂದ್ರೆ ವಿಷ್ಣುವಿಗೆ ಅರ್ಪಣೆ ಮಾಡ್ಬೇಕು. ಸೊ ವಿಷ್ಣುವಿಗೆ ಅರ್ಪಣೆ ಮಾಡೋದಕ್ಕೆ ವೈದಿಕ ಅನಾದಿ ಸಮಯದಿಂದ ಗಯಾ ಪ್ರಾಂತ್ಯ ವಿಶೇಷವಾಗಿ. ಸೊ ಇಲ್ಲೂ ಕೂಡ ನಾವು ಮಾಡ್ತೇವೆ. ದಕ್ಷಿಣದಲ್ಲೂ ಈ ಪ್ರಾಂತ್ಯಗಳಲ್ಲಿ, ಈ ನದಿಯ ಇದರಲ್ಲಿ, ಆ ಕ್ಷೇತ್ರಗಳಲ್ಲಿ ಹೋಗಿ ಮಾಡ್ತೇವೆ ನಾವು. ಆದ್ರೆ ಇದಕ್ಕೂ ಇಲ್ಲೂ ಮಾಡಬಹುದು, ಇಲ್ಲೂ ಮಾಡೋ ಒಂದು ಪದ್ಧತಿ ಇದೆ. ಆದ್ರೆ ಇದಕ್ಕೂ ಕೂಡ ಉತ್ತಮವಾದ ಪದ್ಧತಿ ಅಂದ್ರೆ ಗಯಾ ಪ್ರಾಂತ್ಯದಲ್ಲಿ ಮಾಡ್ತೇವೆ. ಸೊ ಅಲ್ಲಿ ಯಾಕಂದ್ರೆ ಭಗವಂತನ ವಿಷ್ಣು ಪಾದ ಇದೆ, ಭಗವಂತನ ಪಾದ ಅಲ್ಲಿ ವಿಷ್ಣು ಅಲ್ಲಿ ಬಂದು ಅವರ ಪಾದಗಳು ಅಲ್ಲಿ ನೆಲೆಸಿದ್ದೀವಿ. ಸೊ ಹಾಗೆ ಅಲ್ಲಿ ಮಾಡಿದ್ದು ಹೇಳ್ತಾರೆ, ಅದು ಇನ್ನ ಒಂದು ಅದು ಮತ್ತೆ ಮಾಡೋ ಅಗತ್ಯ ಇಲ್ಲ ಅಂತ ನಾನು ಕೇಳಿದ್ದೇನೆ. ಇಲ್ಲಿ ಬೇರೆ ಎಲ್ಲ ಅಂದ್ರೆ ನಾವು ಪ್ರತಿ ವಾರ್ಷಿಕವಾಗಿ ಮಾಡೋ ಒಂದು ಇದಿದೆ. ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಇದರ ಮಾಡ್ತಾರೆ, ವಾರ್ಷಿಕವಾಗಿ ಮಾಡೋ ಇದಿದೆ. ಆದ್ರೆ ನಾನು ಕೇಳಿದ್ದು ಗಯೆಯಲ್ಲಿ ಅಲ್ಲಿ ಹೋಗಿ ಮಾಡಿದ್ರೆ, ಅಲ್ಲಿ ಒಂದ್ಸಲ ಮಾಡಿದ್ರೆ ಸಾಕಲ್ಲ, ಮತ್ತೆ ನಿರಂತರವಾಗಿ ಅವರಿಗೆ ನಮ್ಮ ಯಾರಿಗೆ ಹತ್ತಿರದ ಇವರಿಗೆ ನಾವು ಅರ್ಪಿಸಬೇಕು ಇದಿದೆ, ಪಿಂಡ ಪ್ರದಾನ ಮಾಡಂಗಿಲ್ಲ, ಮಾಡೋದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದು ಗಯಾ ಪ್ರಾಂತ್ಯಲ್ಲಿ ಮಾಡೋದು. ಗಯಾಸುರನ ಸಾಯಿಸಿದಲ್ಲೇ ತಾನೆ ಪ್ರಭು, ಪಾದಗಳು ತುಂಬಾ ದೊಡ್ಡದಾಗಿದೆ ಪ್ರಭು, ಚೆನ್ನಾಗಿದೆ. ಒಂದು ವಿಶೇಷತೆ ಇದೆ. ಹೌದು ಮತ್ತೆ ವಿಶೇಷತೆ, ಹೌದು ಗಯಾದಲ್ಲಿ. ಸೊ ಮತ್ತೆ ಶ್ರೀಲ ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ನಾವು ಭಕ್ತಿಯಲ್ಲಿದ್ರೆ ಏನ್ ಮಾಡ್ತೇವೆ? ನಾವು ಕೃಷ್ಣ ಪ್ರಸಾದವನ್ನೇ ಸ್ವೀಕರಿಸ್ತೇವೆ. ಈಗ ಕೃಷ್ಣ ಹೇಳಿದಾನೆ, ನನ್ನ ಭಕ್ತರು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ತುಂಬಾ ಭಕ್ತಿಯಿಂದ, ಅವ್ರ ಶ್ರದ್ಧೆಯಿಂದ ಅವರು ನನಗೆ ಅರ್ಪಿಸದೆ ಏನು ಕೂಡ ತಿನ್ನೋದಿಲ್ಲ. ಅವನು ಯತ್ ಕರೋಷಿ ಯಜ್ಜೋಷಿ ಯದಶ್ನಾಶಿ ದದಾಸಿ ಯತ್ ತಪಸ್ಸೆ ಸಿಕ್ಕಂತೆ ತತ್ಪುರುಷ ಮದರ್ಪಣ. ಯಾಕಂದ್ರೆ ಕೃಷ್ಣನು ನಮಗೆ ಭಗವದ್ಗೀತೆಯಲ್ಲಿ ಮತ್ತೆ ಮನವಿ ಮಾಡ್ತಾ ಇದ್ದಾನೆ, ದಯವಿಟ್ಟು ನನಗೆ ಅರ್ಪಿಸಿ, ನಿಮ್ಮ ಎಲ್ಲಾ ಚಟುವಟಿಕೆಗಳು ನನಗೋಸ್ಕರ ಮಾಡಿ ನೀವು. ಸೊ ಹಾಗೆ ಭಕ್ತರಾದ್ರು ಏನ್ ಮಾಡ್ತಾರೆ? ಕೃಷ್ಣನಿಗೆ ಆಹಾರವನ್ನು ಅರ್ಪಿಸ್ತಾರೆ. ಸೊ ಕೃಷ್ಣನಿಗೆ ಆಹಾರ ಅರ್ಪಿಸಿ ಅವರು ಆಹಾರವನ್ನು ತಗೊಳ್ಳೋದು, ಆ ಪ್ರಸಾದವನ್ನು ಸ್ವೀಕರಿಸೋದು. ಸೊ ಆದ್ರಿಂದ ಹೇಳ್ತಾರೆ, ನಮಗೆ ಈ ತರ ಭೂತ ಪ್ರೇತಗಳಾಗೋ ಇದು ಇಲ್ಲ. ಯಾರು ಈ ಅಭ್ಯಾಸಕ್ಕೆ ಅವ್ರ ಜೀವನವನ್ನು ಹೊಂದಿಸ್ಕೊಂಡಿದ್ದಾರೆ, ಕೃಷ್ಣ ಪ್ರಸಾದವನ್ನೇ ತಿಂತೇನೆ, ಬೇರೆದೇನು ತಿನ್ನೋದಿಲ್ಲ ನಾನು, ಬೇರೆ ಭೋಗ ಅದು ಏನಾದ್ರೂ ಆಗಿರ್ಬೋದು, ಅದು ಎಷ್ಟೇ ರುಚಿಕರವಾಗಿರ್ಬೋದು, ಎಷ್ಟೇ ಇದು ಆ ಒಂದು ದೊಡ್ಡ ಇದರಲ್ಲಿ ಮಾಡಿರ್ಬೋದು, ದೊಡ್ಡ ಈ ತರ ಏನಾದ್ರು ನನಗ್ ಬೇಡ, ಅದು ನಾನು ಪ್ರಸಾದವನ್ನೇ ಸ್ವೀಕರಿಸ್ತೇನೆ, ಪ್ರಸಾದ ಬಿಟ್ಟು ನಾನು ಏನು ತಿನ್ನೋದು. ಈ ಒಂದು ಅಭ್ಯಾಸಕ್ಕೆ ಯಾರಾದ್ರೂ ಅಳವಡಿಸ್ಕೊಂಡಿದ್ರೆ ಪ್ರಭುಪಾದ ಹೇಳ್ತಾರೆ, ಅವ್ರಿಗೆ ಭೂತ ಪ್ರೇತಗಳಾಗೋ ಸಾಧ್ಯತೆನೇ ಇಲ್ಲ, ಪ್ರಶ್ನೆನೇ ಇಲ್ಲ. ಇನ್ನ ಬೇರೆ ಪ್ರಾಣಿಗಳಾಗೂ ಆಗೋ ಪ್ರಶ್ನೆ ಇಲ್ಲ. ಅವ್ರು ಅಟ್ಲೀಸ್ಟ್ ಮಾನವರಾಗಾದ್ರೂ ಅವ್ರು ಹುಟ್ಟುತ್ತಾರೆ. ಸೊ ಇದೊಂದು ಕೂಡ ಶ್ರೀಲ ಪ್ರಭುಪಾದರು ಬಹಳ ಚೆನ್ನಾಗಿ ನಮಗೆ ಇದು ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಯಾರು ಭಕ್ತರಿಲ್ಲ ಅಂದ್ರೆ ಅವ್ರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇಲ್ಲಿ ಪಿಂಡ ಕ್ರಿಯೆಗಳನ್ನ ಮಾಡ್ಬೇಕು.
ಇದು ಹೊರಗೆ ಸಮಾಜಕ್ಕೆ ಯಾರು ಭಕ್ತರಲ್ಲದೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಇರೋದಾರೋ ಅವರು ಮಾಡ್ಬೇಕು. ಅಟ್ಲೀಸ್ಟ್ ಮಾಡೋದ್ರಿಂದ ಅವರ ಹಿರಿಯರಿಗೆ ಅವರು ನಿಜವಾದ ಹಿತೈಷಿಗಳಾಗ್ತಾರೆ. ಸೊ ನಮಗೆ ಹೇಳ್ತಾರೆ, ನಾನು ಈ ನನ್ನ ತಂದೆ, ನನ್ನ ತಾತ, ನನ್ನ ಬಂಧುಗಳು ಅವರಿಗೆ ಒಳ್ಳೇದು ಅಂತ ನಾವು ಮಾಡ್ಬೇಕು ಅಂದ್ರೆ ಇದೆಲ್ಲ ಮಾಡ್ಬೇಕು. ಈ ಪಿಂಡ ಕಾರ್ಯ ಪಿತೃ ಕಾರ್ಯ ಮಾಡ್ಬೇಕು. ಇದು ಮಾಡದೇ ಇಲ್ಲ, ನಾನು ವಿಜ್ಞಾನದ ಸಮಯದಲ್ಲಿದ್ದೆ, ನಾನು ಇದನ್ನ ನಂಬೋದಿಲ್ಲ, ನಾನು ಈ ಕಾರ್ಯಗಳು ಮಾಡೋದು. ಸೊ ನಂಬಬೇಡಿ, ಅವರು ಕೂಡ ಭೂತ ಪ್ರೇತಗಳಾಗ್ತಾರೆ, ಅವ್ರು ಹಾಗೆ ಉಳಿತಾರೆ, ನೀವು ಕೂಡ ಭೂತ ಪ್ರೇತಗಳಾಗ. ನೀವು ನಂಬದೇ ಇರ್ಬೋದು, ಆದ್ರೆ ನೀವು ನಿಮ್ಮ ಜೀವನ, ನಿಮ್ಮ ಒಂದು ಜೀವನದ ಶೈಲಿ, ಪಾಪದ ಜೀವನ, ನೀವು ಭೂತ ಪ್ರೇತಗಳೇ ಆಗ್ತದೆ. ಯಾಕಂದ್ರೆ ಶಾಸ್ತ್ರದ ಮಾತು ಇದು, ಭಾಗವತದಿಂದ ಪ್ರಭುಪಾದರ ಉಲ್ಲೇಖ ನಾವು ಇದನ್ನು ಕೇಳ್ತಾ ಇದ್ದೀವಿ. ಸೊ ಇದು ಮುಖ್ಯವಾದ. ಸೊ ಪ್ರಭುಪಾದರು ಹೇಳ್ತಾರೆ, ಕೆಲವು ಸನ್ನಿವೇಶಗಳು ಹೇಳ್ತಾರೆ. ಹೇಗೆ ಶಿಲ ಪ್ರಭುಪಾದರು ಅವರು ಮೊದಲಿಗೆ ಗೃಹಸ್ಥ ಜೀವನದಲ್ಲಿದ್ದಾಗ ಅವರು ವ್ಯಾಪಾರ ಆಯಿತು. ಶಿಲ ಪ್ರಭುಪಾದರದು ಫಾರ್ಮಸಿ ಬಿಸ್ನೆಸ್. ಸೊ ಡಿಸ್ಟ್ರಿಬ್ಯೂಟರ್ ಆಗಿದ್ರು, ಆಯುರ್ವೇದಿಕ್ ಮೆಡಿಸಿನ್ಸ್ ಡಿಸ್ಟ್ರಿಬ್ಯೂಷನ್, ಪ್ರಯಾಗ್ ಫಾರ್ಮಸಿ ಅಂತ ಪ್ರಭುಪಾದರು ಶುರು ಮಾಡಿದ್ದು ಕೂಡ. ಮೊದಲಿಗೆ ಅದ್ರ ಮುಂಚೆ ಬೋಸ್ ಫಾರ್ಮಸ್ಯೂಟಿಕಲ್ ಅಂತ ಶಿಲ ಪ್ರಭುಪಾದರು ದೊಡ್ಡ ಮ್ಯಾನೇಜರ್ ಆಗಿ ಪ್ರಭುಪಾದರು ಇದ್ದದ್ದು. ನಂತರ ಅದರ ಒಂದು ಏಜೆನ್ಸಿ ತಗೊಂಡು ಪ್ರಭುಪಾದರು ಶುರು ಮಾಡಿದ್ದು. ಪ್ರಭುಪಾದರು ಸ್ವಂತ ಫ್ಯಾಕ್ಟ್ರಿ ಕೂಡ ಶುರು ಮಾಡಿದ್ರು. ಸೊ ಎನಿವೆ, ಶಿಲ ಪ್ರಭುಪಾದರು ಯೋಚನೆ ಮಾಡಿದ್ದು, ನಾನು ಈ ರೀತಿ ಒಂದು ಹಣ ಸಂಪಾದನೆ ಮಾಡಿ ಇದರಿಂದ ನಾನು ಪ್ರಚಾರ ಮಾಡ್ತೇನೆ ಅಂತ ಆ ತರ ಪ್ರಭುಪಾದರ ಮನಸ್ಥಿತಿ ಆಗಿತ್ತು. ಯಾಕಂದ್ರೆ ಗುರು ಆದೇಶ ಮಾಡಿದ್ದಾರೆ, ಪ್ರಚಾರ ಮಾಡ್ಬೇಕು ನೀನು ಅಂತ. ಆದ್ರೆ ಪ್ರಭುಪಾದ, ನಾನು ಗೃಹಸ್ಥರಾಗಿ ಹೇಗೆ ಮಾಡೋದು, ನಾನು ಗೃಹಸ್ಥ ಮಾಡೋದು ಅಂದ್ರೆ ನಾನು ಹೋಗಿ ಜನರಿಗೆ ಬೆಂಬಲ ಕೇಳೋದು ಅದು ಸರಿಯಲ್ಲ. ಸೊ ಹಾಗೆ ಪ್ರಭುಪಾದರು, ನಾನೇ ನನಗೆ ಒಂದು ನನ್ನ ಸಾಮರ್ಥ್ಯದಿಂದ ನಾನು ದೊಡ್ಡ ಆಗ್ಬಹುದು, ದೊಡ್ಡ ವ್ಯಕ್ತಿಯಾಗಿ ಹಣ ಸಂಪಾದನೆ ಮಾಡಿ ಮತ್ತೆ ನಾನು ಅದನ್ನು ಉಪಯೋಗಿಸ್ತೇನೆ ಅಂತ ಪ್ರಭುಪಾದ. ಸೊ ಹೀಗೆ ಪ್ರಭುಪಾದರು ಒಂದು ಸಮಯದಲ್ಲಿ ಲಕ್ನೋ ಇವತ್ತು ಉತ್ತರ ಪ್ರದೇಶದ ರಾಜಧಾನಿ. ಸೊ ಅಲ್ಲಿ ಒಂದು ಫ್ಯಾಕ್ಟ್ರಿ ಮಾಡ್ತಾರೆ ಪ್ರಭುಪಾದ. ಸೊ ಅಲ್ಲಿ ಪ್ರಭುಪಾದರು ಹೇಳ್ತಾರೆ, ಫ್ಯಾಕ್ಟ್ರಿಗೆ ಮಾಡೋದಕ್ಕೆ ಪ್ರಭುಪಾದರು ಒಂದು ದೊಡ್ಡ ಯಾವುದೋ ಒಂದು ಬಂಗಲೋನ ಬಾಡಿಗೆಗೆ ತಗೊಳ್ತಾರೆ. ಸೊ ಅಲ್ಲಿ ತುಂಬಾ ಒಂದು ಕಡಿಮೆ ವೆಚ್ಚಕ್ಕೆ ಸಿಕ್ತಂತೆ ಪ್ರಭುಪಾದ ಬಂಗಲು. ಯಾಕೆ ಅಂದ್ರೆ ಅದು ಯಾಕೆ ಸಿಕ್ತು ಪ್ರಭುಪಾದರಿಗೆ ಅಷ್ಟು ಕಡಿಮೆ ಇದಕ್ಕೆ, ಅಲ್ಲಿ ಅವ್ರ ಫ್ಯಾಕ್ಟ್ರಿ ಶುರು ಮಾಡಕ್ಕೆ ಆ ಬಂಗಲು? ಅದು ಭೂತ ಪ್ರೇತದಾಗಿತ್ತು. ಭೂತ ಬಂಗಲ ಹೇಳ್ತೀವಲ್ಲ ನಾವು, ಭೂತ ಬಂಗಲ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿ ಪ್ರಭುಪಾದರು ಭೂತ ಬಂಗಲ ಅಂದ್ರೆ ಯಾರು ತಗೊಳ್ಳೋದಿಲ್ಲ, ಯಾರಿಗೂ ಬೇಡ. ಅದು ತುಂಬಾ ಕಡಿಮೆ ಇದ್ರು ಕೂಡ ಯಾರಿಗೂ ಬೇಡ, ಅಲ್ಲೋ ಭೂತ ಇದೆಯಪ್ಪ ಅಲ್ಲಿ. ಸೊ ಶಿಲ ಪ್ರಭುಪಾದರು ಆಚಾರ್ಯರು, ಸೊ ಅವರು ಅಡ್ವಾಂಟೇಜ್ ತಗೊಂಡ್ರು. ಅವರು ಅದೆಷ್ಟು ಕಡಿಮೆ ಇದ್ರು, ತುಂಬಾ ಕಡಿಮೆ ಅಂತೆ, ತುಂಬಾ ಕಡಿಮೆ. ಸಪೋಸ್ ನಿಮ್ಮ ಬೆಂಗಳೂರಿನಲ್ಲಿ ಇವಾಗ ಏನಾದ್ರು ನಿಮ್ಗೆ ದೊಡ್ಡದು ಇಲ್ಲ, ಮಂಗಳೂರಿನಲ್ಲೂ ಕೂಡ ಇದು 1 ಲಕ್ಷ ಆಗ್ಬೇಕು, 2 ಲಕ್ಷ ಆಗ್ಬೇಕು, ಬಂಗಲು ಅಂದ್ರೆ 5 ಲಕ್ಷ ಕೂಡ ಇದೆ, 10 ಲಕ್ಷ ಇದೆ, ಈ ತರ ಎಲ್ಲ ಇದೆ ಬಾಡಿಗೆ. ಸೊ ಅದು ನಿಮ್ಗೆ ಯಾರಾದ್ರೂ ನಿಮ್ಗೆ ತಗೊಳ್ಳಿ, ನೀವು ಖಾಲಿ ಒಂದು 10,000 ತಗೊಳ್ಳಿ, ಇಲ್ಲ 5,000 ತಗೊಳ್ಳಿ ಅಂದ್ರೆ ಹೇಗಿರುತ್ತೆ. ಸೊ ಹಾಗೆ ಶಿಲ ಪ್ರಭುಪಾದರಿಗೆ ಒಂದು ಯಾವ್ದೋ ಭೂತ ಬಂಗಲು ಲಕ್ನೋ ಅಲ್ಲಿ ಅವ್ರಿಗೆ ಸಿಕ್ಕಿದ್ದು. ಅವ್ರು ಶುರು ಮಾಡಿದ್ರು, ಕಾರ್ಖಾನೆ ಶುರು ಮಾಡಿದ ನಂತರ ಅವರ ಸೇವಕರು ಅವರೆಲ್ಲ ಕಂಪ್ಲೇಂಟ್, ಅಯ್ಯೋ ಇದು ನಮಗೆ ಅಲ್ಲಿ ಯಾರೋ ಹೊಡಿತಾರೆ, ಯಾರು ಇನ್ನೇನೋ ಮಾಡ್ತಾರೆ, ಇನ್ನ ನಮ್ಗೆ ಏನೇನೋ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಈ ರೀತಿ ವಿಚಿತ್ರವಾದ ಒಂದು ಅನುಭವ. ಸೊ ಶಿಲ ಪ್ರಭುಪಾದರು ಏನ್ ಮಾಡಿದ್ರು, ಶಿಲ ಪ್ರಭುಪಾದರು ಹೇಳ್ತಾರೆ, ಎಷ್ಟೆಷ್ಟು ಆತರ ರಕ್ತ ಮಾರ್ಕ್ಗಳು ಕಾಣಿಸೋದು, ಇದೆಲ್ಲ ಏನೇನೋ ಇರ್ತಿ, ಭೂತ ಪ್ರೇತಿಗಳಲ್ಲಿ ಏನೇನೋ ಶಕ್ತಿ ಇರುತ್ತೇನೋ, ಇಲ್ಲ ಬ್ರಹ್ಮ ರಾಕ್ಷಸದ ಇನ್ನ ವಿಶೇಷ ಶಕ್ತಿಗಳಿರುತ್ತೇನೋ. ಸೊ ಆ ರೀತಿ ಅವರು ಪ್ರಭುಪಾದರು ಹೇಳ್ತಾರೆ, ನಾನು ಕೂಡ ನೋಟಿಸ್ ಮಾಡಿ ಇದೆಲ್ಲ ಆಯ್ತು. ಸೊ ಶಿಲ ಪ್ರಭುಪಾದರು ಏನು ಮಾಡು, ಶುದ್ಧ ಭಕ್ತರು ಅವರು ಜಪಮಣಿ ಇಟ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಶುದ್ಧ ಭಕ್ತರು, ಆಚಾರ್ಯರು. ಸೊ ಅವರ ಜಪದಿಂದ, ಅವರ ಹರೇ ಕೃಷ್ಣ ಮಂತ್ರ ಉಚ್ಚಾರಣೆಯಿಂದ ಎಲ್ಲ ಈ ಭೂತಗಳೆಲ್ಲ ಸೊ ಅವರ ಮುಕ್ತಿ ಆಗೋಗಿರುತ್ತೆ. ಸುಮ್ಮನೆ ಅಲ್ಲಿಂದ ಹೋಗೋದಷ್ಟೇ ಅಲ್ಲ, ಶುದ್ಧ ಭಕ್ತರ ಇದರಿಂದ ಕೇಳಿದ್ಮೇಲೆ ಅವರು ಕೂಡ ಉದ್ಧಾರವಾಗಿರ್ತಾರೆ. ಅವರೆಲ್ಲೋ ಅವರು ಭಗವದ್ಧಾಮಕ್ಕೆ ಹೋದ್ರೋ, ಇಲ್ಲಾಂದ್ರೆ ಆ ಭೂತ ಪ್ರೇತಗಳು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರಿಗೆ ಭೌತಿಕ ಲೋಕದಲ್ಲಿ ಮತ್ತೆ ಜಡದೇಹ ಸಿಕ್ಕಿರುತ್ತೆ. ಸೊ ಹೀಗೆ ನಾವು ಶಿಲ ಪ್ರಭುಪಾದರು ಭೂತ ಪ್ರೇತಗಳ ಬಗ್ಗೆ ಅವರ ಸ್ವಂತ ಅನುಭವ ಹೇಳ್ತಾರೆ. ಹಾಗೆ ಭಕ್ತರು ಹೇಳ್ತಾರೆ, ಶಿಲ ಪ್ರಭುಪಾದ ಶಿಷ್ಯರು ಪ್ರಭುಪಾದರು ಇಂಗ್ಲೆಂಡ್ ನಲ್ಲಿ ಶುರು ಮಾಡ್ತಾರೆ, ಕೇಂದ್ರ ಇಂಗ್ಲೆಂಡ್ ನಲ್ಲಿ ಶುರು ಮಾಡ್ತಾರೆ. ಅದ್ರ ಮುಂಚೆ ಶುರು ಮಾಡೋ ಮುಂಚೆ ಜಾನ್ ಲೆನನ್ ಇವರು ಬೀಟಲ್ ಸಿಂಗರ್ಸ್, ಅವರ ಒಂದು ಅತಿಥಿಯಾಗಿ ಅವರ ಶಿಷ್ಯರು ಅಲ್ಲಿ ಇರ್ತಾರೆ. ಯಾಕಂದ್ರೆ ಮೊದಲಿಗೆ ಅವ್ರು 1 ವರ್ಷ ತುಂಬಾ ಶ್ರಮ ಪಡ್ತಾರೆ. ಅವರು ಹೇಗೆ ಪ್ರಭುಪಾದರು ಅಮೆರಿಕೆಗೆ ಹೋಗಿ ಶ್ರಮ ಪಟ್ರು, ಅವರು ಅದೇ ರೀತಿಯಲ್ಲಿ ಶಿಲ ಪ್ರಭುಪಾದ ಶಿಷ್ಯರು ಅಮೆರಿಕೆಯಿಂದ ಇಂಗ್ಲೆಂಡ್ಗೆ ಬಂದು ಅವರು 3 ದಂಪತಿಗಳವರು. ಸೊ ಅವರು ಎಲ್ಲೆಲ್ಲೋ ಬೇರೆ ಬೇರೆ ಇದರಲ್ಲಿ ಲಂಡನ್ ಭಾಗಗಳಲ್ಲಿ ಇದ್ಕೊಂಡು ಹೇಗೋ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ನಂತರ ಭಗವಂತನ ಇಚ್ಛೆ
ಈ ತರ ಶುರು ಆಗ್ಬೇಕು ಆಧ್ಯಾತ್ಮಿಕ ಒಂದು ಇದು ಕ್ರಾಂತಿ. ಸೊ ಹಾಗೆ ಅವ್ರಿಗೆ ಇವರು ಬೀಟಲ್ಸ್ ಎಲ್ಲ ಅವರು ಸಹಾಯ ಮಾಡ್ತಾರೆ. ಮೊದಲಿಗೆ ನಂತರ ಇವರು ಯಾರು ಜಾರ್ಜ್ ಹ್ಯಾರಿಸನ್ ಒಂದು ಎಸ್ಟೇಟೇ ಕೊಡ್ತಾರೆ ಅವ್ರದ್ದು. ಅದ್ರ ಮುಂಚೆ ಜಾನ್ ಲೆನನ್ ಏನೋ ಎಸ್ಟೇಟ್ ಇರುತ್ತೆ ಅನ್ಸುತ್ತೆ. ಸೊ ಅಲ್ಲಿ ಅನ್ಸುತ್ತಿದೆ. ಸೊ ಅಲ್ಲೂ ಕೂಡ ಹೇಳ್ತಾರೆ ಈ ರೀತಿ ಭೂತ ಪ್ರೇತ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆಗ ಬನ್ನಿ ನಾವು ದೊಡ್ಡ ಸಂಕೀರ್ತನೆ ಮಾಡೋಣ. ಎಲ್ಲ ಶಿಷ್ಯನೆಲ್ಲ ಸೇರಿಸ್ಕೊಂಡು ದೊಡ್ಡ ಗಟ್ಟಿಯಾಗಿ ಚೆನ್ನಾಗಿ ಫುಲ್ ಸುಮ್ಮನೆ ಶ್ರದ್ಧೆಯಿಂದ ನಂಬಿಕೆಯಿಂದ ಭಗವಂತನ ಭಕ್ತರು ಮಾಡಿದಾಗ ಅದನ್ನ ಹೇಳ್ತಾರೆ, ಅಲ್ಲಿಂದ ಎಲ್ಲ ಭೂತ ಪ್ರೇತಗಳು. ಸೊ ಇದೆಲ್ಲ ಇದು ಆಗುತ್ತಿದೆ. ನಾವು ಭಕ್ತಿ ಕೃಷ್ಣನ ನಾಮವನ್ನು ಗಟ್ಟಿಯಾಗಿ ಇಟ್ಕೊಂಡು ನಾವು ಅಭ್ಯಾಸ ಮಾಡಿದ್ರೆ ಇದು ನಮಗೂ ಕೂಡ ಒಳ್ಳೆಯದು. ಈ ರೀತಿ ಯಾರಾದ್ರೂ ಈ ತರ ಒಂದು ದೇಹದಲ್ಲಿ ಸಿಕ್ಕಿ ಬಿದ್ದಿದ್ರೆ ಅವ್ರು ಕೂಡ ಉದ್ಧಾರ ಆಗ್ತಾರೆ. ಸೊ ಇನ್ನೊಂದ್ಸಲ ಓದ್ತೇನೆ ಭಾವಾರ್ಥ ನಾನು. ಭಗವದ್ಗೀತೆಯಲ್ಲಿ ಪಿತೃಣ್ಯಾಂತಿ ಪಿತೃವ್ರತ ಎಂದು ಹೇಳಿದೆ. ಕುಟುಂಬದ ಯೋಗಕ್ಷೇಮವನ್ನು ಕುರಿತು ಕಾಳಜಿಯುಳ್ಳವರನ್ನು ಪಿತೃವ್ರತರು ಎಂದು ಕರೆಯಲಾಗುತ್ತದೆ. ಪಿತೃಲೋಕ ಎಂಬ ಹೆಸರಿನ ಲೋಕವಿದೆ. ಅಲ್ಲಿನ ಅಧಿದೇವತೆ ಅರ್ಯಮ. ಅವನು ಹೆಚ್ಚು ಕಡಿಮೆ ದೇವತೆಯೇ. ಅವನನ್ನು ತೃಪ್ತಿಪಡಿಸುವುದರಿಂದ ಕುಟುಂಬದಲ್ಲಿ ಸತ್ತು ಪ್ರೇತವಾಗಿರುವವರು ಸ್ಥೂಲ ದೇಹವನ್ನು ಪಡೆದುಕೊಳ್ಳಲು ಸಹಾಯವಾಗಬಹುದು. ಪಾಪಕರ್ಮಗಳನ್ನು ಮಾಡಿ ತಮ್ಮ ಕುಟುಂಬ, ಮನೆ, ಹಳ್ಳಿ ಅಥವಾ ದೇಶಕ್ಕೆ ಅಂಟಿಕೊಂಡಿರುವವರು ಭೌತ ದ್ರವ್ಯಗಳಿಂದ ಆದ ಸ್ಥೂಲ ದೇಹವನ್ನು ಸುಲಭವಾಗಿ ಪಡೆಯುವುದಿಲ್ಲ. ಸೊ ಮಾನವ ಜನ್ಮ ನಮ್ಗೆ ಸಿಕ್ಕಿದೆ, ಮತ್ತೆ ನಮಗ್ ಸಿಗುತ್ತೆ ಗೊತ್ತಿಲ್ಲ, ನಮ್ಮ ಕೈಯಲ್ಲಿಲ್ಲ, ನನ್ನ ಕೈಯಲ್ಲಿ ಅಂತೂ ಇಲ್ಲ. ಅವರು ಮನಸ್ಸು, ಅಹಂಕಾರ ಮತ್ತು ಬುದ್ಧಿಗಳಿಂದಾದ ಸೂಕ್ಷ್ಮ ದೇಹದಲ್ಲೇ ಉಳಿದಿರುತ್ತಾರೆ. ಹಾಗೆ ಸೂಕ್ಷ್ಮ ದೇಹದಲ್ಲಿರುವವರನ್ನು ಪ್ರೇತಗಳು ಎಂದು ಕರೆಯಲಾಗುತ್ತದೆ. ಪ್ರೇತ ಸ್ಥಿತಿಯು ಬಹು ಯಾತನಾಮಯವಾದದ್ದು. ಏಕೆಂದರೆ ಪ್ರೇತಕ್ಕೆ ಬುದ್ಧಿ ಇದೆ, ಮನಸ್ಸಿದೆ ಮತ್ತು ಅಹಂಕಾರವಿದೆ. ಲೌಕಿಕ ಜೀವನವನ್ನು ಸವಿಯಬೇಕೆಂದು ಅದು ಆಸೆ ಪಡುತ್ತದೆ. ನೋಡಿ ಎಷ್ಟು ಆಸೆಗಳಿದೆ ನಮ್ಗೆ. ಕ್ಷಣಕ್ಕೂ ನಮ್ಗೆ ಪರ್ಟಿಕ್ಯುಲರ್ ಮಕ್ಕಳಿದ್ದಾಗ ಹೆಂಗೆ ಓಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ನಾವು ದೊಡ್ಡವರಾದ್ಮೇಲೂ ಅಷ್ಟೇ, ನಮ್ಮ ಮನಸ್ಸು ಹಾಗೆ ಇರುತ್ತೆ. ಅದೇನಾದ್ರೂ ಮಾಡ್ತಾ ಇರ್ಬೇಕು, ಏನಾದ್ರೂ ಆಸೆ, ಈ ಆಸೆ ಆ ಆಸೆ, ಇದು ತಿನ್ಬೇಕು, ಅದು ನೋಡ್ಬೇಕು, ಅದು ಕೇಳ್ಬೇಕು, ಅದು ಮಾತಾಡ್ಬೇಕು, ಆಸೆ. ಆದರೆ ಸ್ಥೂಲ ಭೌತಿಕ ದೇಹವಿಲ್ಲವಾದ್ದರಿಂದ ಅದು ಇತರರಿಗೆ ತೊಂದರೆಯನ್ನುಂಟು ಮಾಡಬಹುದೇ ಹೊರತು ತಾನು ಲೌಕಿಕ ತೃಪ್ತಿಯನ್ನು ಪಡೆಯಲು ಅದಕ್ಕೆ ಸಾಧ್ಯವಿಲ್ಲ. ಕುಟುಂಬದ ಸದಸ್ಯರು, ವಿಶೇಷವಾಗಿ ಮಗನು, ಅರ್ಯಮ ದೇವತೆಗೆ ಅಥವಾ ಭಗವಾನ್ ವಿಷ್ಣುವಿಗೆ ಆಹುತಿಯನ್ನು ಅರ್ಪಿಸಬೇಕು. ಅದು ಅವನ ಕರ್ತವ್ಯ. ಅನಾದಿ ಕಾಲದಿಂದಲೂ ಸತ್ತ ವ್ಯಕ್ತಿಯ ಮಗನು ಗಯಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವ ವಿಷ್ಣು ದೇವಾಲಯದಲ್ಲಿ ಪ್ರೇತ ರೂಪದ ತನ್ನ ತಂದೆಗಾಗಿ ಪಿಂಡ ಪ್ರದಾನ ಮಾಡುವುದು ಪದ್ಧತಿ. ಪ್ರತಿಯೊಬ್ಬನ ತಂದೆಯು ಪ್ರೇತವಾಗುತ್ತಾನೆ ಎಂದಲ್ಲ. ಭಗವಾನ್ ವಿಷ್ಣುವಿನ ಪಾದಕಮಲಗಳಲ್ಲಿ ಪಿಂಡವನ್ನು ಅರ್ಪಿಸಿದ್ದೇ ಆದರೆ ಆ ಕುಟುಂಬದಲ್ಲಿ ಯಾರೇ ಪ್ರೇತವಾಗಿದ್ದರೂ ಅವರಿಗೆ ಮತ್ತೆ ಸ್ಥೂಲ ದೇಹವು ದೊರಕುವಂತಾಗುತ್ತದೆ. ಭಗವಾನ್ ವಿಷ್ಣುವಿನ ಪ್ರಸಾದವನ್ನು ಸೇವಿಸುವ ಅಭ್ಯಾಸವನ್ನು ಮಾಡಿಕೊಂಡವನಿಗೆ ಪ್ರೇತ ಅಥವಾ ಮಾನವನಿಗಿಂತ ಕೀಳಾದ ಬೇರೆ ಯಾವುದೇ ಜನ್ಮ ಬರುವ ಸಾಧ್ಯತೆ ಇಲ್ಲ. ವೈದಿಕ ಸಂಸ್ಕೃತಿಯಲ್ಲಿ ಶ್ರಾದ್ದದ ಆಚರಣೆ ಇದೆ. ಇದರಲ್ಲಿ ಆಹಾರವನ್ನು ಅಪಾರ ಶ್ರದ್ಧಾಭಕ್ತಿಗಳಿಂದ ಅರ್ಪಿಸಲಾಗುವುದು. ವ್ಯಕ್ತಿಯು ಶ್ರದ್ಧಾಭಕ್ತಿಗಳಿಂದ ಭಗವಾನ್ ವಿಷ್ಣುವಿನ ಚರಣಕಮಲಗಳಿಗೆ ಅಥವಾ ಪಿತೃಲೋಕದಲ್ಲಿ ಅವನ ಪ್ರತಿನಿಧಿಯಾದ ಅರ್ಯಮನಿಗೆ ಆಹುತಿಯನ್ನು ನೀಡಿದರೆ ಅವನ ಪೂರ್ವಜರು ಸ್ಥೂಲ ದೇಹಗಳನ್ನು ಪಡೆದು ಬಾಕಿ ಉಳಿದಿದ್ದ ಲೌಕಿಕ ಸುಖಗಳನ್ನು ಸವಿದು ಮುಗಿಸುವುದಕ್ಕೆ ಅವಕಾಶವಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವರು ಇನ್ನು ಮುಂದೆ ಪ್ರೇತಗಳಾದ ಉಳಿಯಬೇಕಾಗಿರುವುದಿಲ್ಲ. ಸೊ ಪ್ರೇತಗಳಿದೆ, ನಾನು ಕೂಡ ಪ್ರೇತ ಆಗ್ಬಹುದು, ನಾವು ಆಗ್ಬಹುದು. ಸೊ ಹಾಗಾಗಿ ಇದು ನಮ್ಮ ಕರ್ತವ್ಯ. ನಮ್ಮ ಹಿರಿಯರು ಇನ್ಯಾರು ಆತರ ಸಿಕ್ಕಿ ಬಿದ್ದಿದ್ದಾರೆ ಬಂಧುಗಳು, ಅವ್ರಿಗೆ ಅರ್ಪಣೆ ಮಾಡೋದು. ಇಲ್ಲಾಂದ್ರೆ ಕೃಷ್ಣ ಭಕ್ತಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋದ್ರೆ ಹೇಳ್ತಾರೆ ಇದರಿಂದಲೇ ಕೂಡ ಆಗತ್ತೆ. ಸೊ ಹಾಗೆ ನಮ್ಮ ಆಚಾರ್ಯರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಶ್ರೀಲ ಪ್ರಭುಪಾದರ ಗುರುಗಳು, ಅವರು ವೈಷ್ಣವ ಶ್ರಾದ್ದ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತಿನ ಶ್ರಾದ್ದ ಸಾಮಾನ್ಯವಾಗಿ ಸ್ಮಾರ್ಥ ವಿಧಾನ ಅಂತ ಹೇಳ್ತಾರೆ. ಅದು ತುಂಬಾ ಡಿಟೇಲ್ ಆಗಿ ಬಹಳ ಜನ ಇದ್ದಾರೆ ಆಚರಣೆ ಮಾಡೋದು. ಈ ದಿವಸ ಮಾಡ್ಬೇಕು, ಆ ದಿವಸ ಮಾಡ್ಬೇಕು, ಈ ಒಂದು ವರ್ಷಕ್ಕೆ ಪರ್ಟಿಕ್ಯುಲರ್ಲಿ ಫಸ್ಟ್ ವರ್ಷ ತುಂಬಾ ಇದೆ, ತುಂಬಾ ಡೀಟೇಲ್ ಇದೆ. ಸೊ ನಮ್ಮ ಗುರು ಪರಂಪರೆಯಲ್ಲಿ ಅಧಿಕೃತವಾದ ಈ ಆಚಾರ್ಯರು ಅವ್ರು ತುಂಬಾ ಸರಳವಾಗಿ ಕೊಟ್ಟಿದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರದ್ದು ಕ್ರಮ ನಾವು ವೈಷ್ಣವ ಶ್ರಾದ್ದ ಅಂತ. ಹೆಚ್ಚಾಗಿ ಮುಖ್ಯವಾಗಿ ಅದರ ತಿರುಳು ಏನು ಅಂದ್ರೆ, ನಾವು ಅದೇ 11ನೇ ದಿವಸನೋ ಎಷ್ಟನೇ ದಿವಸನೋ ಅದನ್ನ ಮಾಡ್ಬೇಕು ಆ ಕಾರ್ಯ. ಆಗ ಭಗವಂತ ವಿಷ್ಣುಗೆ ಪ್ರಸಾದವನ್ನು ಅರ್ಪಣೆ ಮಾಡ್ಬೇಕು. ಮತ್ತೆ ನಮ್ಮ ಹಿರಿಯರಿಗೆ ಅವರಿಗೆ ಇದು ಅರ್ಪಣೆ ಮಾಡೋದ್ರಿಂದ ಹೇಳ್ತಾರೆ ಅದೊಂದು. ಮತ್ತೆ ಆ ದಿವಸ ನಾವು ಎಲ್ಲ ಸೇರಿ ಸಂಕೀರ್ತನೆ ಮಾಡ್ಬೇಕು. ಭಕ್ತರನ್ನು ಕರೆಸಿ ನಾವು ಕೂಡ ಸೇರಿ
ಇದು ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆ ಮಾಡಿ ಮತ್ತೆ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಿದ್ರೆ, ಭಗವಂತನಿಗೆ ಅರ್ಪಿಸಿ ಮತ್ತೆ ಅರ್ಪಣೆ ಮಾಡಿದ್ರೆ ಅಷ್ಟೇ ಸಾಕು. ಅದೇ ವೈಷ್ಣವ ಶ್ರಾದ್ದ, ಫಿನಿಶ್. ಇನ್ನೇನೋ ನಾವು ಬೇರೆ 101, 1001 ಮಾಡೋ ಅಗತ್ಯ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಜನರಿಗೆ ಇದ್ರ ನಂಬಿಕೆ ಇಲ್ಲ. ಕೃಷ್ಣ ಪ್ರಜ್ಞೆ ಇರೋರ್ಗೆ ನಂಬಿಕೆ ಇದೆ, ಶಿಲ ಪ್ರಭುಪಾದರ ಅನುಯಾಯಿಗಳಿಗೆ ನಂಬಿಕೆ ಇದೆ. ಅದೇ ಬೇರೆಯವರು ಅಟ್ಲೀಸ್ಟ್ ಬೇರೆ ಶ್ರಾದ್ದಗಳಾದ್ರೂ ಮಾಡ್ಬೇಕಾಗುತ್ತೆ. ಆದ್ರೆ ಇದು ಶ್ರದ್ಧಾ ಇದರಿಂದ ಮಾಡ್ಬೇಕು. ಅರೆಮನೆಗೆ ಆದ್ರೂ ಮಾಡ್ಬೋದು, ಅರೆಮನೆಗೆ ಕೂಡ ಅರ್ಪಣೆ ಮಾಡೋದು, ಆಹುತಿಯನ್ನು ಅರ್ಪಣೆ ಮಾಡೋದ್ರಿಂದ ಅದು ಅವ್ರು ಅದರಿಂದ ಬಿಡುಗಡೆ ಆಗ್ತದೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಪಥವನ್ನು ಸ್ವೀಕರಿಸಲು ಅಷ್ಟು ದೊಡ್ಡ ಇದು ಮಾಡೋ ಅಗತ್ಯ ಕೂಡ ಇಲ್ಲ ನಮಗೆ. ಓಕೆ, ಮತ್ತೆ ಭಕ್ತಿ ವಿನೋದ್ ಠಾಕೂರರ ಸಮಯದಲ್ಲೂ ಕೂಡ ಕೆಲವು ಇದು ಕೇಳ್ತೇವೆ ನಾವು. ಒಂದು ಸಲ ಅವರು ಒಂದು ನ್ಯಾಯಾಧೀಶರಾಗಿದ್ರು. ನ್ಯಾಯಾಧೀಶರು ಅಂದ್ರೆ ಅವರು DC ಒಂದು ರೀತಿಯಲ್ಲಿ ತುಂಬಾ ದೊಡ್ಡ ಹುದ್ದೆ. ಸೊ ಹಾಗೆ ಅವರ ಸಮಯದಲ್ಲಿ ಯಾವ ಒಂದು ಅಲ್ಲಿಂದ ಒಂದು ವರದಿ, ಒಂದು ಜನರು ಕೇಳೋದು, ಈ ತರ ಒಂದು ಮರದಲ್ಲಿ ಒಂದು ದೊಡ್ಡ ಬ್ರಹ್ಮರಾಕ್ಷಸನಿದ್ದಾನೆ, ಪ್ರೇತ. ಆಮೇಲೆ ಕೆಲವು ಜನ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ಆಗ್ತಾ ಇದೆ. ಸೊ ಇದೆಲ್ಲ ಮಾಡ್ಬೋದು. ಇದೆಲ್ಲ ಈ ರೀತಿ ಎಲ್ಲ ಭೂತ ಪ್ರೇತಗಳ ಪೂಜೆ ಮಾಡೋದ್ರಿಂದ ಇದೆ. ಇಲ್ಲೂ ನಮ್ಮ ಮಂಗಳೂರಿನಲ್ಲೂ ಹೇಳ್ತಾರೆ, ಇನ್ನು ಬೇರೆ ಕಡೆನೂ ಹೇಳ್ತಾರೆ, ಈ ಭೂತ ಪ್ರೇತಗಳ ಪೂಜೆ ಮಾಡಿ ಅವ್ರ ಜನರಿಗೆ ಹಿಂಸೆ ಕೊಡೋ ರೀತಿಯಲ್ಲಿ ಮಾಡಿಸ್ಬೋದು. ಆ ಭೂತದಿಂದ ಪ್ರಭಾವನೆ ಮಾಡ್ಬೋದು. ಅದೆಲ್ಲ ಇದೆ. ಅದೆಲ್ಲ ರೆಂಟಿಂಗ್ಗೆ ಭೂತವನ್ನು ಬಾಡಿಗೆಗೆ ತಗೊಂಡು ಮಾಡೋದು ಅಂತ ಕೂಡ ಎಲ್ಲ ಹೇಳ್ತಾರೆ. ಏನೇನೋ ಇದೆ. ಸೊ ಈ ತರ ಬ್ಲಾಕ್ ಮ್ಯಾಜಿಕ್ ಎಫೆಕ್ಟ್ಸ್ ಎಲ್ಲ. ಸೊ ಹೇಳ್ತಾರೆ, ಈ ರೀತಿ ಯಾವುದೋ ವರದಿ ಅವ್ರಿಗೆ ಬರುತ್ತೆ ಒಂದು ಹಳ್ಳಿಯಲ್ಲಿ. ಈ ರೀತಿ ಬಂದಾಗ ಅವ್ರೇನ್ ಮಾಡ್ತಾರೆ, ಆ ಹಳ್ಳಿಯಲ್ಲಿ ಒಬ್ರು ಪ್ರಸಿದ್ಧ ಒಂದು ಭಾಗವತ ಲೇಖ ಇರ್ತಾರೆ. ಯಾರೋ ಒಂದು ಹೆಂಗಸು, ಯಾರೋ ಹುಡುಗಿ. ಸೊ ಹೇಳ್ತಾರೆ, ಇವ್ರೇನ್ ಮಾಡ್ತಾರಂತೆ, ಅವರ ತಂದೆಯನ್ನು, ಅವರದ್ದು ಬ್ರಾಹ್ಮಣ ಇದು, ಅವರನ್ನು ಅವರು ಕರೆಸಿ ಅವ್ರಿಗೆ ಹೇಳ್ತಾರೆ, ನೀನು ಆ ಮರದ ಕೆಳಗೆ ಕೂತು ಭಾಗವತವನ್ನು ಓದು. ಸೊ ಈ ಭಾಗವತ ಪಾರಾಯಣ ಮಾಡ್ತಾರಂತೆ. ಸತತವಾಗಿ ಅದೆಷ್ಟು ದಿವಸ ಆಯ್ತು ಭಾಗವತ ಪಾರಾಯಣ, ಬೆಳಿಗಿಂದ ಸಂಜೆವರೆಗೂ, ಇಲ್ಲಾಂದ್ರೆ ಬೆಳಿಗಿಂದ ಮಧ್ಯ ಬಿಡು ಮತ್ತು ರಾತ್ರಿ ಹೊತ್ತು ಮಾಡಿದ್ರೇನೋ. ಅವರು ಹೇಳ್ತಾರೆ, ಆ ಭಾಗವತವನ್ನು ಪಾರಾಯಣ ಮಾಡಿ ಆ ಮರದಿಂದ ಅವರು ಹೊರಗೆ ಬಂದ್ಮೇಲೆ ಆ ಮರ ಕುಸಿದು ಬಿತ್ತಂತೆ. ಅಂದ್ರೆ ಅದ್ರೊಳಗೆ ಇದ್ದದ ಬ್ರಹ್ಮ ರಾಕ್ಷಸ ಕೂಡ ಫಿನಿಶ್. ಹಾಗೆ ನಾವು ಈ ರೀತಿ ಕ್ರಮಗಳು ಕೇಳ್ತೇವೆ ನಾವು, ಆಚಾರ್ಯರು ಮಾಡಿದ ಕ್ರಮಗಳು. ಆಚಾರ್ಯರಿಗೂ ಕೂಡ ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ಹೇಳ್ತಾರೆ, ಏನೋ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಏನೋ ಮಾಡಕ್ ಪ್ರಯತ್ನ ಪಟ್ಟಿರ್ತಾರೆ. ಜಗನ್ನಾಥ್ಪುರಿ ರಾಜ, ಅದು ಒಂದು ಕತೆ. ಅದು ಪ್ರೇತಗಳಿಂದ ಭೂತಗಳಿಂದ ಮಾಡಿರ್ತಾನೋ ಏನೋ ಗೊತ್ತಿಲ್ಲ. ಅದೊಂದು ಈ ತರ ಕೆಲವು ಸನ್ನಿವೇಶಗಳು ಕೇಳ್ತೇವೆ ಅವರ ಜೀವನದ. ಹರೇ ಕೃಷ್ಣ. ಸೊ ಯಾರಾದ್ರೂ ಏನಾದ್ರು ಹೇಳ್ಬೇಕಾ, ಏನಾದ್ರು ಸೇರಿಸ್ತೀರಾ ಇವತ್ತಿನ ವಿಷಯವಾಗಿ ಹೇಳ್ಬೋದು? ಪ್ರಭುಜಿ